खबरो विस्तारान कर्नाटकात खंयचें सरकार स्थापीत जातलें हाच्या कडेन पुराय देशाच्यो नदरो थिरावल्यो. शेनवारा शक्ती परिक्षणा पयलींच विधानसभेत येदुरप्पान आपलो राजिनामो दिलो. 2.5 दिसां उपरांत येदुरप्पान मुखेलमंत्री पदाचो राजिनामो दिलो. कर्नाटकात भाजपाचें सरकार पडलें. काँग्रेस आनी जनता दलान विधानसभेत आपली खोस परगटायली. आरडेक्स गो ब्युरो रिपोर्ट. ಸದನದ ಮೂಲಕ ಬದುಕಿನ ಕೊನೆ ಉಸಿರುವವರೆಗೂ ಈ ನಾಡಿಗೆ ಅನ್ನ ಕೊಡುವಂತ ಅನ್ನದಾತ ನನ್ನ ರೈತ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದಿಂದ ಬಾಳಿ ಬದುಕಬೇಕಾಗಿದೆ. ಅದಕ್ಕೆ ಎಲ್ಲರೂ ಒಟ್ಟಾಗಿ ಸೇರಿ ಶ್ರಮ ಹಾಕಬೇಕಾಗಿದೆ. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳ ನಂತರವೂ ಸಹ ನಾವು ನೀರಾವರಿ ಯೋಜನೆ ಪೂರ್ಣ ಮಾಡೋಕ್ಕಾಗಲಿಲ್ಲ. ರೈತನ ಹೊಲಕ್ಕೆ ನೀರು ಕೊಡೋಕ್ಕಾಗಲಿಲ್ಲ. ರೈತ ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡೋಕ್ಕಾಗಲಿಲ್ಲ. ಸಂಕಷ್ಟದಲ್ಲಿ ಸಿಕ್ಕಿ ರೈತ ನರಳ್ತಾ ಇರುವಂತ ಒಂದು ದಾರುಣ ಪರಿಸ್ಥಿತಿ ಈ ನಾಡಿನ ಉದ್ದಗಲಿಕ್ಕೆ ನೋಡ್ತಾ ಇದ್ದೇವೆ. ಕುಡಿಯುವ ನೀರಿನ ಹಾಹಾಕಾರ. ಸ್ವಾತಂತ್ರ್ಯ ಬಂದಿಷ್ಟು ವರ್ಷಗಳಾದರೂ ನಾವು ಶುದ್ಧ ಕುಡಿಯುವ ನೀರನ್ನ ಬೆಂಗಳೂರು ಸೇರಿ